ನಿಮಗೆ ಪ್ರಿಯದಾರದಿ ಬೆಳಗುವೆ. ಅಬ್ಬ ನನ್ನ ಗಂಡನಿಗೆ ನಗಾಡ್ಲಿಕ್ಕೆ ಬರ್ತದಪ್ಪ. ನಾನು ಚಿವುಟಿ ನೋಡಿಕೊಳ್ಳುವುದು ಎಂತದಕ್ಕೆ ನನಗೆ ಬಿಳಿಕ್ ಹಾಗೆ ಕಂಡ ಹಾಗೆ ಆಯ್ತು. ಅಂದ್ರೆ ನೀವು ಹಾಗಿಲ್ಲ. ಹಾಗಲ್ಲ, ನೀನು ನಗಾಡುದು ಇಲ್ಲಿವರೆಗೆ ನೋಡೋದು ತುಂಬಾ ಸಮಯ ಆಯ್ತು, ಮರ್ತೋಗಿದೆ ನನಗೆ. ಅಲ್ಲ ನಾನು ನಿಮ್ಮ ಮುಖದಲ್ಲಿ ಇದೊಂದು ರಾಜ ಟಿವಿ ಕಂಡದ್ದು ಯಾವಾಗ ಗೊತ್ತಾ? ಇಷ್ಟು ನಿಮಗೆ ಸಂತೋಷ ಕಂಡದ್ದು ಪುರೋಹಿತರು ಮದುವೆ ಮಂಟಪದಲ್ಲಿ ಅಂತರ್ಪಟ ಸರಿಸಿ ಮುಖ ನೋಡಿ ಮಾಲೆ ಹಾಕಿ ಅಂತ ಹೇಳಿದಾಗ ನಿಮ್ಮ ಮುಖದಲ್ಲಿ ಇದೇ ತೇಜಸ್ಸಿತ್ತು ಅವತ್ತು, ಮತ್ತೆ ಇವತ್ತೇ ಕಂಡದ್ದು ಅಂತ. ಅಲ್ಲ, ಅವತ್ತೇ ನಾನು ಕೊನೆಗೆ ನಗಾಡಿದ್ದು, ಮತ್ತೆ ಇವತ್ತೇ ನಗಾಡಿದ್ದು. ಅಂದ್ರೆ ನಿಮಗೆ ಸಂಸಾರದ ಹೊಣೆಗಾರಿಕೆ ಬಂದದ್ದು. ಯುದ್ಧ ಕ್ಷೇತ್ರಕ್ಕೆ ಹೋದ ನನ್ನ ಗಂಡ ನಗು ನಗುತ್ತಾ ಗಂಭೀರನಾಗಿ ಬಂದಿದ್ದಾನೆ. ಅಯ್ಯೋ ಇಲ್ಲಿ ಬನ್ನಿ ಕೂತ್ಕೊಳ್ಳಿ ಅಪ್ಪ. ಇದು ನಾನು ಕುಳಿತುಕೊಳ್ಳಿಕ್ಕೆ ಉಂಟಾ? ನೀವೇ ಕೂತ್ಕೊಳ್ಳಿ, ಸುಮ್ಮನೆ ಇಲ್ಲದಿದ್ದ. ಅಲ್ಲ, ನನಗೆ ನಿಂತೆ ಮಾತಾಡಿ ಅಭ್ಯಾಸ. ಎಷ್ಟು ಶ್ರಮವಾಯಿತೋ ಏನೋ. ಅಯ್ಯೋ ದೇವರೇ. ಇದು ಅಲ್ಲ, ಇದು ತಳಿರು ತೋರಣ ಕಟ್ಟಿ ತಿನ್ನುವಂತ ಕಟುಕ ಕತ್ತಿ ಹಿಡಿದು ಕುರಿಗೆ ಕೊಟ್ಟಾಗೆ ಕಾಣ್ತಾ ಉಂಟು ನನಗೆ. ಇದು ಎಷ್ಟು ಹೊತ್ತೋ ಏನು, ಯಾವಾಗ ಮುಗೀತದೆ ಏನು, ಅಲ್ಲ ಕಾಲೊತ್ತದು. ಈ ನಿಮ್ಮ ಈ ಗಂಡಸರಿಗೆ ಒಂದು ಸಣ್ಣ ಸಣ್ಣ ವಿಷಯದಲ್ಲಿ ಸಂತೋಷ ಅನುಭವಿಸುವುದಕ್ಕೆ ಗೊತ್ತೇ ಇಲ್ಲ. ಅಲ್ಲದಿದ್ರೆ ನಾನು ಹೆಂಡತಿಯ ಸೇವೆ ಅಲ್ಲ, ಯಾವಾಗಲೂ ಇದ್ರೆ ತೊಂದರೆ ಇಲ್ಲ. ಇಲ್ಲ ಇದು ಈಚೆ ಕೂತ್ಕೊಂಡ್ರೆ ಸರಿ ಆಗುದಿಲ್ಲ. ಅದು ಹೇಗೆ? ಅದು ಹೆಂಡತಿ ಗಂಡ ಆಗುತ್ತದೆ. ಈಗ ಬನ್ನಿ ನೋಡಿ, ನಿಮಗೆ ಕೂತ್ಕೊಳ್ಳಿಕ್ಕೂ ಗೊತ್ತಿಲ್ಲ, ನಾನೇ ಹೇಳಿಕೊಡಬೇಕು. ಈಗ ನೋಡಿ ಗಂಡ ನೀನು ಹೇಳಿಕೊಡದೆ ಎಂತದ್ದು ಗೊತ್ತಾಗುದಿಲ್ಲ ನನಗೆ. ಈಗ ನಾವು ಗಂಡ ಹೆಂಡತಿ. ಅಯ್ಯೋ ದೇವ್ರೆ, ಎಷ್ಟು ಶ್ರಮದಲ್ಲಿ ಸುರಿತದೆ. ಅದು ನೀನು ತಂಪು ಗಾಳಿ ಹಾಕುದು, ನನಗೆ ಇನ್ನು ಬಿಸಿ ಬರ್ತದೆ ಅಂತ ಕಾಣ್ತದೆ. ಎಂತದಕ್ಕೆ ನೀವು ಕೆಟ್ಟ ಯೋಚನೆ ಮಾಡಲ್ಲ. ಹೇಳಿದ್ದು ನಾನು ನೋಡಿ, ಯುದ್ಧ ಬೇಡ ಯುದ್ಧ ಬೇಡ ಯುದ್ಧ ಬೇಡ ಹೇಳಿದ್ರಿ. ಹೌದು. ನಾನು ಯುದ್ಧ ಮಾಡಲೇಬೇಕೆನ್ನುವ ಹಾಗೆ ಹೇಳಿದೆ. ಹೌದು. ನಿಮ್ಮನ್ನು ಕಳಿಸಿಕೊಟ್ಟೆ. ಹೌದು. ಈಗ ಜಯಶಾಲಿಯಾಗಿ ವಿಜಯನನ್ನು ಸಂವರಿಸುತ್ತಾ, ವಿಜಯನನ್ನು ಸಂಪಾದಿಸುತ್ತಾ ಬಂದಿರೆ. ವಿಜಯನನ್ನು ಸಂಪಾದಿಸಿ ಬಂದಿದ್ದೆ. ಒಬ್ಬ ಮನೆಯಲ್ಲಿ ಯಜಮಾನ ನಿಜವಾಗಿ ಅದನ್ನು ಗೆಲುವು ಸಾಧಿಸುತ್ತಾನಂತಂದ್ರೆ ಕಾರಣ ಯಾರು? ಯಾರು? ಮನೆ ಹೆಂಡತಿ. ಅದಕ್ಕೆ ಹೇಳುವುದು ಗೃಹಿಣಿ ಗೃಹ ಮುಚ್ಚತೆ. ಒಬ್ಬ ಮನೆಯ ಗಂಡು ವಿಜಯ ಸಾಧಿಸ್ತಾನೆ ಅಂತಲೂ ಹೇಳಿದ್ರು ಹೆಣ್ಣೇ ಕಾರಣ, ಮಣ್ಣು ಮುಕ್ಕುವುದಕ್ಕೂ ಹೆಣ್ಣು ಕಾರಣ. ಗೃಹ ಮುಚ್ಚತೆ ಅಲ್ಲ, ಒಮ್ಮೊಮ್ಮೆ ಗೃಹ ಮುಚ್ಚುವುದೇ. ಸುಮ್ಮನೆ ನೀವು ಹಾಗೆಲ್ಲ ಹೇಳಲಿಕ್ಕಿಲ್ಲ. ಅಲ್ಲ ಅದಲ್ಲ, ನೀನು ಅತಿ ಪ್ರೀತಿ ತೋರಿಸಬೇಡ ನನಗೆ. ಅಲ್ಲ ಅಲ್ಲ, ನಿಮ್ಗೆ ಹೆದರಿಕೆ ಆಗುತ್ತೆ. ಹೆದರಿಕೆ ಅಲ್ಲ, ನಾನು ನಿಮ್ಮಲ್ಲಿ ಕಾಣದಿದ್ದು ಒಂದು ನಿಮಗೊಂದು ಶೃಂಗಾರ ಭಾವ ಮಾತ್ರ ನಿಮ್ಮಲ್ಲಿ ಕಾಣಲಿಲ್ಲ, ಮತ್ತೆಲ್ಲ ಉಂಟು. ಅಲ್ಲ ಬರ್ಲಿಕ್ಕೆ ಒಂದು ಯಾವುದಾದ್ರೂ ಸಂದರ್ಭ ಬೇಕಲ್ಲ. ಅದು ಅನಿವಾರ್ಯಕ್ಕೆ ಎರಡು ಮಕ್ಕಳಾದದ್ದು. ನಿಮಗೆ ಈಗೆಲ್ಲ ಮದುವೆ ಅದು ಹೊಸತದಲ್ಲ. ಅದಾಗೆ ನೀವು ಗಂಡಸರಿಗೆ ಹೆಂಗಸರು ಮತ್ತು ಸ್ವಲ್ಪ ಮೈ ಕೈಯಲ್ಲ ಅಲ್ಲ ಮುಟ್ಟಿದ್ರೆ ಅಯ್ಯೋ ನನ್ನ ಗಂಡನ ಮೀಸೆ ತೀಡಬೇಕಪ್ಪ. ಮತ್ತೆ ಏನು ಯಾಕೆ ಗೊತ್ತಾ? ಈಗ ನೀವು ಬೇಡ ಅಂತ ಹೆದರಿದ್ದು, ನಾನು ಅಗ್ನಿಯ ಜೊತೆ ಸೇರಿಕೊಂಡು ಕಳಿಸಿದ್ದು. ಹಾಗಾಗಿ ನಿಮಗೆ ಜಯ ಸಂಪಾದನೆ ಆದದ್ದು. ಆದ್ರೆ ನಿಮಗೊಂದು ಕೆರಳಿತು. ಅಗ್ನಿ ಅಷ್ಟು ಉರಿಯುತ್ತ ಹೊರಡುವಾಗ ನೀವು ಉರಿಯದೇ ಇರ್ತೀರಾ? ನಿಮ್ಮನ್ನು ನೋಡಿದ್ರೆ ನನಗೊಂದು ಕತೆ ನೆನಪಾಗುತ್ತೆ. ಆನೆಯ ಕತೆ ನೋಡುವ, ಕೇಳುವ. ಸದಾ ಕಾಲ ಯುದ್ಧದಲ್ಲಿ ಗಂಡಾನೆಯ ಗಂಡಾನೆಯ ನಿಮ್ಮ ಅದೇ ನೀವು ತಪ್ಪುದು. ಒಂದು ಆನೆ ನೀನು ಹೇಳುವಾಗ ಕೇಳಿದ್ದು ನಾನು. ಒಂದು ಆನೆ. ನೀನು ಯಾವಾಗಲೂ ಸ್ತ್ರೀವಾದ ಮಾತಾಡುವವಳಲ್ವಾ? ನೀವು ಹಾಗೆಲ್ಲ ಹೇಳುದು ನಾನು. ಹೌದಾ? ಇದು ಒಂದು ಸದಾ ಕಾಲ ಯುದ್ಧದಲ್ಲಿ ಭಾಗವಹಿಸುತ್ತಿರುವಂತ ಆನೆ. ಯುದ್ಧದಲ್ಲಿ ಭಾಗವಹಿಸಿ ವಿಜಯಶಾಲಿಯಾಗುತ್ತಾ ಇತ್ತು. ವಯಸ್ಸಾಯಿತು. ಮುದಿಯಾದ ಆನೆಯ ಮೇಲೆ ರಾಜನಿಗೆ ಬಹಳ ಪ್ರೀತಿ. ಲಾಯದಲ್ಲಿ ಕಟ್ಟಿ ಸಾಕುತ್ತಾ ಇದ್ದ. ಪ್ರೀತಿಯಿಂದ ಸಾಕುತ್ತಾ ಇದ್ದ. ಮೊದಲು ಬಹಳ ಕೆಲಸ ಮಾಡಿದೆ ಅಂತ. ಒಮ್ಮೆ ಸ್ನಾನಕ್ಕಾಗಿ ಕೆರೆಗೆ ಕೊಂಡು ಹೋದಾಗ ಈ ಆನೆ ಕೆಸರಲ್ಲಿ ಹೂತೋಯ್ತಂತೆ. ಏನು ಮಾಡಿದ್ರು ಆನೆಗೆ ಮೇಲೆ ಬರ್ಲಿಕ್ಕಾಗುದಿಲ್ಲ. ಮುದಿಯ ಆನೆ ಎಷ್ಟು ಎಳೆದ್ರು ಆನೆ ಮೇಲೆ ಬರ್ತಾ ಇಲ್ಲ. ಮಹಾರಾಜ ದುಃಖಿಸಿದ. ಆಗ ಚತುರನಾದ ಮಂತ್ರಿ ಉಪಾಯ ಹೇಳಿದ. ಈ ತಕ್ಷಣದಲ್ಲಿ ರಣಕಹಳೆಯನ್ನು ಮೊಳಗಿಸಿ ಬೇರೆ ನಗಾರಿಗಳು ಬಾರಿಸಲ್ಪಡಲಿ ಎಂದು. ಆ ಕಡೆಯಿಂದ ಶಂಖಧ್ವನಿ ಕಹಳೆ ಕೇಳಿತಾ ಇಲ್ವಾ? ಆನೆಗನ್ನಿಸಿತು, ಎಲ್ಲೋ ಯುದ್ಧವಾಗುತ್ತದೆ, ನನ್ನ ಅನಿವಾರ್ಯತೆ ಉಂಟು, ನಾ ಭಾಗವಹಿಸಬೇಕೆನ್ನುವ ಹಾಗೆ ತನ್ನ ಅಂತಸತ್ವವನ್ನೆಲ್ಲವನ್ನು ಕ್ರೋಢೀಕರಿಸಿ ತಾನಾಗಿ ಕೆಸರಿನಿಂದ ಮೇಲೆ ಬಂತಂತೆ. ಆ ರೀತಿ ಭಯ ಎನ್ನುವಂತ ಕೆಸರಿನಿಂದ ಮೇಲೆ ಬಂದ ಆನೆ. ಅಲ್ಲ, ಈ ಕತೆ ಬೇಡ ಇತ್ತ ಅಂತ ನನ್ನನ್ನು ಮುದಿ ಆನೆ ಮಾಡಿ. ಅಂದ್ರೆ ಒಂದು ಉಪಮೆ ನನ್ನ ಪೌರುಷ ವಾಕ್ಯಗಳೆನ್ನುವಂತ ಶಂಖಧ್ವನಿ, ಅಳಿಯನ ಒಂದು ವೀರಾವೇಶ, ಇದರಲ್ಲಿ ನಿಮ್ಗೆ ಸಾಧಾರಣದ ಶಂಖ ಅಲ್ಲ, ಅದು ಮೂರು ಲೋಕ ನಡಗಬೇಕು ನಿನ್ನ ಶಂಖಕ್ಕೆ. ಹೌದಾ? ಏನೇ ಇರಲಿ, ಇದಕ್ಕೆ ಒಂದು ಬಾಣದಿಂದ ಅರ್ಜುನ ಸತ್ತದ್ದ ಅಥವಾ ನೀವೇ ಕೊಂದದ್ದ ಅಥವಾ ಅಗ್ನಿ ಕೊಂದದ್ದ? ಯಾರು ಅರ್ಜುನ ಸತ್ತದೇಗೆ? ನನಗೆ ಬಹಳಷ್ಟು ವರ್ಷಗಳ ನಂತರ ನಿನ್ನೊಂದಿಗೆ ಅನುಭವಿಸಿದ ಒಂದು ಸುಖ ಇದು. ಇವತ್ತಿರ್ಲಿ, ನಾಳೆ ಹೇಳ್ತೇನೆ ವಿಷಯ. ಇವತ್ತೇ ಹೇಳ.
ಅಂದ್ರೆ ನಾನು ಅಂದ್ರೆ ಸ್ವಲ್ಪ ಹೊತ್ತಾದ್ರೂ ಇರ್ಲಿ ಅಂತ ಇವತ್ತು ಹೇಳಿದ್ರೆ ಅಲ್ಲ. ಸುಮ್ಮನೆ ನೀವು ಇವತ್ತು ವಿಷಯ ಹೇಳಿದ್ರೆ ನಾವು ರಾತ್ರಿ ಪ್ರಥಮ ರಾತ್ರಿ ಮಾಡುವ ಅದೆಲ್ಲ ಯೋಚನೆ ಮಾಡಬೇಡಿ. ಅಲ್ಲ ಇನ್ನು ತುಂಬಾ ಸಮಯ ಆಯ್ತಲ್ಲ, ಪ್ರಥಮ ಆಗ್ಬೇಕಷ್ಟೇ. ಹೌದು ಇರ್ಲಿ, ಅದಿರ್ಲಿ. ಅಲ್ಲ ಅದಿರ್ಲಿ. ಇದು ಇವತ್ತು ಹೇಳಬೇಕು, ನಾಳೆ ಹೇಳಿದ್ರೆ ಸಾಧ್ಯ. ಈಗ ಇದು ಎಂಥದ್ದು ಎಂತ ರಣದ ವಾರ್ತೆಗಳು ರಮ್ಯವಾಗುತ್ತದೆ ಅಂತ ಹೇಳಿ ಅದು ಕೇಳಲಿಕ್ಕೆ ಮಾತ್ರ, ನೋಡ್ಲಿಕ್ಕೆ ಅಲ್ಲ. ಅದೇ ಅದೇ ನನಗೆ ಅದು ಕುತೂಹಲ ಕಥಾ ರಮ್ಯ. ಇದು ಹೋದೆ ಅಲ್ಲ, ನನಗೆ ನಾನು ಹೋದದ್ದು, ನನಗಿಂತ ಮೊದಲೇ ಅಗ್ನಿ ಹೋದ. ಉರಿದವು ಏನು ಉರಿದ? ಪಾಂಡವರ ಶಿಬಿರವನ್ನು ಉರಿಸುವುದಕ್ಕೆ ತೊಡಗಿದ. ಪಾಂಡವರ ಶಿಬಿರವನ್ನು ಉರಿಸುವುದಲ್ವಾ ಮಹಾನಾಯಕನಾದಂತ ಅರ್ಜುನನಿಗೆ ತಲೆಬಿಸಿ ಆರಂಭ ಆಯ್ತು. ಕಂಗೆಟ್ಟ ಬಿಲ್ಲುವಣ ಕೆಳಗೆ ಹಾಕಿದ. ಆಗಬೇಕು ಅವನಿಗೆ ಬೇರೆ ಊರಿಗೆಲ್ಲ ಹೋಗಿ ತಲೆ ಎತ್ತಿ ತಿರುಗಾಡಿದಾಗಿತ್ತ ಮಾಡಿಕೊಂಡಿದ್ದಾನೆ. ಆಯ್ತಾ? ನಮ್ಮಲ್ಲಿ ಎಷ್ಟಿರೋದು ಗೊತ್ತಿಲ್ಲ ಅವನಿಗೆ. ಹೌದು ಅಲ್ಲ, ಅವನಲ್ಲಿ ಎಷ್ಟುಂಟು ಅಂತ ಮತ್ತೆ ಗೊತ್ತಾಯ್ತು. ಅಲ್ಲ ಏನಿದ್ರು ಕಂಗೆಟ್ಟನಲ್ಲ, ಅಲ್ಲಿಗೆ ಕೈ ಮುಗಿದ. ನಾನು ಮತ್ತೆ ಸುಮ್ಮನೆ ಅಗ್ನಿಗೆ ಅಷ್ಟು ಬೈದದ್ದು. ಅಷ್ಟು ಕೆಲವು ಹುಡುಗರಿಗೆ ಅಷ್ಟು ಬೈಯದಿದ್ರೆ ಕೆಲಸವೇ ಮಾಡುದಿಲ್ಲ. ಅದಕ್ಕೆ ಅವನಿಗೆ ಅಷ್ಟು ಹೇಳಿ ಕಳಿಸಿದ್ದು ನಾನು. ಅಗ್ನಿ ಸೂಕ್ತ ಪಠಿಸಿ. ಅಗ್ನಿ ಸೂಕ್ತ. ಹೌದೌದು. ಸೋತು ಕಂಗೆಟ್ಟಾಗಿ ಹಾಗೆ ಅಲ್ವಾ? ಹೌದೌದು. ಆಮೇಲೆ ಅಗ್ನಿ ತಣ್ಣಗಾಗ್ತಾ ಬಂದ, ಉರಿದು ತಣ್ಣಗಾಗ್ತಾ ಬಂತು. ಅಲ್ಲ ಅಗ್ನಿ ನೀವಿದ್ರಲ್ಲ, ಅಗ್ನಿ ತಣ್ಣಗಾಗುವಾಗ ಅರ್ಜುನ ಕೈ ಜೋಡಿಸಿದಾಗ ನೀವು ಆಗ ಅಗ್ನಿ ನನ್ನನ್ನು ಕರೆದ. ಹೌದು ಮಾವ, ನೀವು ಯುದ್ಧ ಮಾಡಿ. ಮನೆಯಲ್ಲಿಯ ನಮ್ಮ ಮಗ ಇದ್ದ ಹಾಗೆ. ಇನ್ನು ಬೇಡ ಯುದ್ಧ, ಧರ್ಮಾತ್ಮರಾದ ಪಾಂಡವರು ಕೃಷ್ಣಾಭಿರಕ್ಷಿತರಿದ್ದಾರೆ. ಹಾಗಾಗಿ ಯುದ್ಧ ಮಾಡದೆ ಒಂದು ಸಂಧಾನವನ್ನು ಮಾಡಿಕೊಂಡು ಕಪ್ಪ ಕಾಣಿಕೆಯನ್ನು ಕೊಟ್ಟು ಅವರ ಜೊತೆಗೆ ಹೋಗುವುದು ಒಳ್ಳೆಯದು ಅಂತ ಅಗ್ನಿ ಹೇಳಿದ. ನಾನು ನಾಳೆ ಹೋಗುವುದಕ್ಕೆ ಸಿದ್ಧನಾಗಿದ್ದೇನೆ. ಅವನೊಟ್ಟಿಗೆ ಹೋಗುದು. ಅರ್ಜುನನ ಹೆಣತಲೆಯನ್ನು ಸೀಳದೆ ಅವನ ತಲೆ ಹಾರಿಸದೆ ಈಗ ನಾಚಿಕೆಗೆಟ್ಟು ಬಂದಿದ್ದೀರಾ? ಅಯ್ಯೋ ಸಾಯುವುದಕ್ಕೆ ಈ ನನ್ನ ಹೇಳಿದ್ದು ನಮ್ಮ ಮನೆಯಲ್ಲಿ ನಮ್ಮ ಮಗ ಅವನು ಸಾವಿರ ಹೇಳ್ತಾನೆ. ಆದ್ರೆ ನಾನು ನೀವು ಗೆದ್ದು ಬಂದಿದ್ದೀರಿ ಅನ್ನುವ ಹಾಗೆ ನಿಮ್ಮ ಕಾಲು ಹೊತ್ತಿದ್ನಲ್ಲ ಈ ಕೈಯಿಂದ. ನಿಮಗೆ ಮಂಗಳಾರತಿ ಮಾಡಿದ್ದಾಳೆ ನಾನು ನಿಮ್ಮ ಮುಖಕ್ಕೆ. ನಿಮ್ಮ ಮುಖಕ್ಕಾದ್ರೆ ಬೆಂಕಿ ಹಿಡಿಬೇಕಿತ್ತು ನಾನು. ನಿಮಗೆ ಶೋಭಾನ ಹಾಡಿದ್ನಲ್ಲ ನಾನು. ನೀವು ಈ ಹೊತ್ತಿಗೆ ಅರ್ಜುನನನ್ನು ಸಖ್ಯ ಮಾಡಿಕೊಂಡು ನನಗೆ ಬಹಳ ಬೇಸರ ಆಗ್ಲಿಲ್ಲ. ಎಂತದು? ಸ್ವಲ್ಪ ನಿರೀಕ್ಷೆ ಇತ್ತಿದ್ರದ್ದು ನನಗೆ. ನಿಮಗೆ ನಿರೀಕ್ಷೆ ಇರುವಂತದ್ದು ನಾಳೆ ಹೇಳುವ ಅಂತ ಹೇಳಿದ್ದು. ಯಾರ ಜೊತೆ ಅರ್ಜುನ? ಅಯ್ಯೋ ಅರ್ಜುನನ ಜೊತೆಯಲ್ಲಿ ಸ್ನೇಹ ಹಸ್ತಲಾಘವ ಮಾಡಿಕೊಂಡು ಬಂದಿದ್ದೀರಿ. ಯಾವ ಮಗನಂತಹ ನಮ್ಮ ಪ್ರವೀರನನ್ನು ಕೊಂದು ಕಳೆದ ಅಂತ ಪಾಪಿಯ ಮೈ ಮುಟ್ಟಿದ್ದೀರಿ, ಕೈ ಮುಟ್ಟಿದ್ದೀರಿ ಅಂತಾದ್ರೆ ಇನ್ನು ನೀವು ನನ್ನನ್ನು ಮುಟ್ಲಿಕ್ಕಿಲ್ಲ. ನಾನು ನಿಮ್ಮನ್ನು ಮುಟ್ಟುವವಳಲ್ಲ. ಕಪ್ಪ ಕಾಣಿಕೆ ಕೊಡುವುದಕ್ಕೆ ಬಿಡುವುದಿಲ್ಲ. ರಾಕ್ಷಸಿ ಚಿತಿಯ ಹೆಣ್ಣಿನ ರೀತಿ ಅರಿಯದ ರಕ್ತ ಪಿಪಾಸಿ. ಅಭ್ಯಾಸ ಆಗಿದೆ ಅಲ್ವಾ? ನೀವು ನೀನು ಹೆಣ್ಣು ಅಂತ ನಿನಗೆ ತಲೆಯಲ್ಲಿ ಉಂಟಾ? ನಿನ್ನದೊಂದು ಹಾರಾಟವೇ, ನಿನ್ನದೊಂದು ಅಭಿನಯವೇ. ಶೂರ್ಪನಕ್ಕಿ ತಾಟಕ್ಕೆ ಎಲ್ಲ ಮಣ್ಣು ತಿಂದು ಹೋದ್ರು ನಿನ್ನ ಮುಂದೆ. ಹೋಗ್ಲಿ ಅಪ್ಪ, ನೀನೊಂದು ಹಾರಾಟ ಮಾಡುವುದೇ. ನಿನಗೆ ತಲೆಯಲ್ಲಿ ನಿನಗೆ ಎಂತದ್ದು? ಅಗ್ನಿ ಒಲೆಯಲ್ಲಿ ಉರಿಬೇಕು. ಮತ್ತೆ ಎಂತದ್ದು? ಸಮುದ್ರ ಒಳಗಿರ್ಬೇಕು. ಹಾವು ಹುತ್ತದೊಳಗಿರ್ಬೇಕು. ಮನೆಯಲ್ಲಿರುವ ಹೆಣ್ಣಿನ ಸ್ವರ ಮಾಡಿ ಕೇಳಬಾರ್ದು ಅಂತ ಅದು ಗೊತ್ತಿಲ್ವಾ ನಿನಗೆ? ನೀನು ಮತ್ತೊಬ್ಬರಿಗೆ ಉಪದೇಶ ಮಾಡ್ತೀವಿ. ನಿನ್ನದು ನಿನಗೆ ಗೊತ್ತಿಲ್ಲ. ಗೊತ್ತುಂಟು, ಗಂಡು ಕೋಳಿಯೇ ಕೂಗಬೇಕು, ಹೆಣ್ಣು ಕೋಳಿ ಕೂಗಬಾರದು. ಆದ್ರೆ ಏನು ಮಾಡುದು, ನಮ್ಮಲ್ಲಿ ಗಂಡು ಕೋಳಿ ಚಂಡು ಕೋಳಿ ಹಾಗೆ ಕೂರಿದ್ರೆ ಹೆಣ್ಣು ಕೋಳಿ ಕೂಗುತ್ತದೆ. ಅದು ಹೀಗೆ ಇದ್ರು ಹೆಣ್ಣು ಕೋಳಿ ಕೂಗಿದ್ರೆ ಅದಕ್ಕೆ ನಿಜವಾಗಿ ಏನು ಕ್ರಮ ಗೊತ್ತುಂಟು? ಕತ್ತರಿಸಿ ಮಾಡಿ ಆ ಕಡೆ ಬಿಸಾಡು. ಹಾಗೆ ಮಾಡು. ನಿನ್ನನ್ನು ಕೂಗ್ಲಿಕ್ಕೆ ಬಿಟ್ಟದ್ದೇ ಹೆಚ್ಚಾಯ್ತು. ನೀನು ಹೆಣ್ಣ, ನೀನು ಮತ್ತೆ ಮದುವೆ ಎಂತದಕ್ಕೆ? ಇಷ್ಟು ಎರಡು ಮಕ್ಕಳು ಪಡೆಯುವ ಗೊತ್ತಿಲ್ವಾ ನಾನು ಹೆಣ್ಣಲ್ವಾ ಅಂತ ಹೇಳಿ? ಅಲ್ಲ, ಹೆಣ್ಣು ಅಂತ ಹೇಳಿದ್ರೆ ಬರೇ ಮಕ್ಕಳನ್ನು ಪಡೆದಲ್ಲಿ ಹೆಣ್ಣಾಗುದಲ್ಲ. ಸ್ವಲ್ಪ ಆದ್ರೂ ಹೆಣ್ತನ ಬೇಕು. ಆ ಹೆಣ್ತನ ನಿನ್ನಲ್ಲಿ ಉಂಟಾ? ಗಂಡುತನವನ್ನು ಮಾಡಿದ್ರಲ್ಲ ನೀವು, ಹೂಳಿದ್ರೆ ಪುರುಷತ್ವ. ಗಿಡದ ಬುಡದಲ್ಲಿ ಬೇರೆ ಇರಬೇಕು, ತಲೆಯಲ್ಲಿ ಹೂವಿರ್ಬೇಕು. ಬುಡದಲ್ಲಿ ಹೂವಿದ್ದು ತಲೆಯಲ್ಲಿ ಬೇರೆ ಅಂದ್ರೆ ಪ್ರಕೃತಿಗೆ ವಿರೋಧ. ವಿಕೃತಿಯನ್ನು ತೋರಿಸುವ ರಾಕ್ಷಸಿ. ಹೆಣ್ಣಲ್ಲದ ರೀತಿಯಲ್ಲಿ ಮಾತಾಡಿದ್ರೆ ಇನ್ನು ಮೊದಲ ಆಗಲ್ಲ. ನನ್ನ ಕೈ
ಹೇಳಲಾಗುತ್ತೇನೆ. ಈ ಹೊತ್ತಿಗೆ ನಾನೇ ರಣಚಂಡಿಯಂತೆ ಪ್ರಳಯ ಭೈರವಿಯಂತೆ ಗಂಡುಡಿಗೆಯನ್ನು ಧರಿಸಿಕೊಂಡು ರಣಚಂಡಿಯಾಗಿ ರಣಕ್ಷೇತ್ರಕ್ಕೆ ಧುಮುಕಿ ಅರ್ಜುನನ ತಲೆಯನ್ನು ನಾಕಡಿಯುತ್ತೇನೆ. ಮನೆ ಹೆಂಡತಿ ಕೈ ಎತ್ತುದು ಅಷ್ಟೇ. ನನಗೆ ಯಾರೆಲ್ಲ ಆಗ್ತಿದ್ರೆ ಮನೆ ಹೆಂಡತಿಯಲ್ಲಿ ಕೂಡುದಿಲ್ಲ. ನನಗೆ ಈಗ ಗೊತ್ತಾಯ್ತು ಎಂತದ್ದು. ನಾನು ಹೆಂಡತಿಗೆ ಹೊಡೆಯದೇ ಇದ್ದದ್ದೇ ತಪ್ಪು. ಮೊದಲು ಹೊಡಿತಿದ್ರೆ ನೀನು ಸರಿದಾರಿಗೆ ಬರ್ತಿದ್ದೆ. ನಿನ್ನಂತವಳಿಗೆ ಹೊಡೆಯದೇ ಇದ್ರೆ ಇಂಥದ್ದೇ ಅನುಭವಿಸಬೇಕಾದ. ಎಂತದ್ದು. ರಣಚಂಡಿ. ಹೌದು. ನಾನು ಚಂಡಿಕೆಯನ್ನು ಮದುವೆ ಆಗ್ಲಿಕ್ಕೆ ಹೊರಟದ್ದಲ್ಲ, ಒಬ್ಬಳು ಹೆಣ್ಣು ಅಂತ ಮದುವೆ ಆಗ್ಲಿಕ್ಕೆ ಹೊರಟದ್ದು. ನೀನೆಂತದ್ದು ಅವನೊಂದಿಗೆ ಯುದ್ಧ ಮಾಡ್ಲಿಕ್ಕೆ ನೀನು ಹೊರಟು. ನಿನ್ನಂತವಳು ಬೇಕಾ? ಕಪ್ಪ ಕಾಣಿಕೆ ಕೊಡೋದಕ್ಕೆ ಬಿಡುವುದಿಲ್ಲ. ಯಾಕೆ ಗೊತ್ತಾ? ಹೇಗೆ ನೀವು ಈ ಊರಿನ ಸಾಮ್ರಾಟನು, ನಾನು ಸಾಮ್ರಾಜ್ಯ ಇದ್ದೇನೆ. ರಾಜನಿಗೆ ಎಷ್ಟು ಅಧಿಕಾರವೋ ರಾಣಿಗೂ ಅಷ್ಟೇ ಅಧಿಕಾರ ಉಂಟು. ರಾಜನಿಗೆ ಅಧಿಕಾರ ಇದ್ರೆ ಮಾತ್ರ ರಾಣಿಗೆ ಅಧಿಕಾರ. ನಾನೇ ಒಪ್ಪಿಕೊಂಡಿದ್ದೇನೆ. ಒಪ್ಪಿಕೊಳ್ಳುವುದಕ್ಕೆ ಕಾರಣ ರಾಜ ಇಲ್ಲದಿದ್ದಾಗ ರಾಣಿಯ ನಡೆಸುವುದು. ರಾಜತ್ವ ಹೋಯ್ತಲ್ಲ ಇದ್ರದ್ದು. ಅಲ್ಲ, ಇವ ಕೊಟ್ರೆ ಮಾತ್ರ ಇರುವುದು, ದತ್ತಾಧಿಕಾರ ಇದ್ರೆ ಮಾತ್ರ ಇರುವುದು. ಇವ ಕೊಡದೇ ಇದ್ರೆ ನಿನಗೆ ಅಧಿಕಾರ ಇಲ್ಲ. ನೀವು ಆ ಅಗ್ನಿ ದೇವ ವರ್ಗಕ್ಕೆ ಸೇರಿದವ. ಅವ ಒಪ್ಪಿಕೊಳ್ತಾನೆ. ಅವ ಒಪ್ಪಿಕೊಂಡು ನಮ್ಮ ಮಗ ಹೇಗೂ ಹೋಗಿದ್ದಾನೆ, ಮಗನಂತಿರುವ ಅಗ್ನಿಯ ಮಾತನ್ನಾದ್ರೂ ಕೇಳದೇ ಇದ್ರೆ ಅವನನ್ನು ಕಳೆದುಕೊಳ್ಳಬೇಕಾದೀತು ಎನ್ನುವ ವಿವೇಕದಿಂದ ಅರ್ಜುನನಂತ ಮಹಾಪರಾಕ್ರಮಿಯೊಂದಿಗೆ ಧರ್ಮಾತ್ಮನೊಂದಿಗೆ ಸಂಧಾನ ಮಾಡಿಕೊಂಡು ಬಂದ್ರೆ ಪೂರ್ವಾಪರ ವಿವೇಚನೆ ಮಾಡದೆ ಒಟ್ಟು ಪ್ರತೀಕಾರ ಬುದ್ಧಿಯಿಂದ ನೀನು ಹೆಣ್ಣ, ನೀನು ಮಾರಿ, ನೀನು ನಮಗೆ ಸ್ವಾಭಿಮಾನ ಬೇಕಾದದ್ದು. ಎಂತದ್ದು ನಿನಗೆ ಸ್ವಾಭಿಮಾನ ದುರಭಿಮಾನ ಅದರಲ್ಲಿರುವ ಗೆರೆ ವ್ಯತ್ಯಾಸ ಗೊತ್ತುಂಟ? ನಿನಗೆ ಶೃಂಗಾರ ಯಾವ್ದು ಅಶ್ಲೀಲ ಯಾವ್ದು ಅಂತ ಗೊತ್ತುಂಟ? ಸ್ವಾಭಿಮಾನ ಯಾವ್ದು ದುರಭಿಮಾನ ಅಂತ ಯಾವ್ದು ಅಂತ ಗೊತ್ತಿಲ್ಲದೆ ಇದ್ರೆ ನಿಮಗೆ ಹೊರಗೆ ಹೇಳಿಕ್ ಬಿಡಿ, ಕೋಣೆ ಒಳಗೆ ಗೊತ್ತಿಲ್ಲ ಅದು ಶೃಂಗಾರ ಯಾವ್ದು ಅಶ್ಲೀಲ ಯಾವ್ದು. ಕೋಣೆಯಲ್ಲಿ ಅಶ್ಲೀಲ ಆದ್ರೂ ಶೃಂಗಾರ ದೊಡ್ಡ ವಿಷಯ ಅಲ್ಲ, ಹೊರಗೆ ಬೇಕಾದ. ಹೌದೌದು. ನೋಡ, ಏನು ನಿನ್ನಂತವಳು ಇದ್ರೆ ಬೇರೆ ಮಾಟ ಮಾಡಬೇಕಾದಿಲ್ಲ. ನೀನೇ ದೊಡ್ಡ ಮಾರಿ, ನೀನು ಹೆಮ್ಮಾರಿ. ನನ್ನ ಮನೆಯಲ್ಲಿ ಇರಬೇಡ. ತೊಲಗು 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 ಅಂತ ಹೇಳಿಕ್ಕೆ ನೀವು ಮಾರಾಟ ಮಾಡಿಕೊಂಡು ಹಣ ಕೊಟ್ಟು ಪಡ್ಕೊಂಡು ಬಂದದ್ದಲ್ಲ. ಸಪ್ತಪದಿ ತುಳಿದುಕೊಂಡು ಮದುವೆ ಆಗಿಕೊಂಡು ಬಂದಿದ್ದೇನೆ. ಸಖಾ ಸಪ್ತಪದಿ ಬಹು ಅಂತ ಹೇಳ್ಕೊಂಡಿದ್ದೀರಲ್ಲ, ಹೇಳಿದಾಗ ಹೆಂಡತಿ ನಾನು ಅಷ್ಟೇ ಹೇಳಿದ್ದಲ್ಲ, ಅದಕ್ಕಿಂತ ಮೊದಲು ಹೇಳಿದೆ. ಧರ್ಮೇಚ ಅರ್ಥೇಚ ಕಾಮೇಚ ನಾತಿ ಚರಾಮಿ ಚರಿತವ್ಯಂ. ನೀನ್ ಮಾಡಿದ್ಯಾ? ಒಂದು ಸಲ ಆದ್ರೂ ನಾನು ಮಾತಾಡ್ಲಿಕ್ಕೆ ಬಿಟ್ಟಿದ್ಯಾ? ನೀನೇ ಮಾತಾಡಿದ್ದಲ್ವ ಇಲ್ಲಿ? ಮತ್ತೆಂತದ್ದು ಸಖಾ ಸಪ್ತಪದಿ ಭಾವ? ಹೆಣ್ಣಾದವಳು ಒಳ್ಳೆ ಮಾತು ಹೇಳುವಾಗ ಗಂಡ ಕೇಳಬೇಕು. ಹೇಳ್ತಾರೆ ಹೆಂಡತಿಯನ್ನು ಮಂತ್ರಿಯ ಸ್ಥಾನದಲ್ಲಿ ಹೇಳುದಿಲ್ವಾ? ಯಾರು ಹೆಂಡತಿ ಮಾತು ಕೇಳುದಿಲ್ಲ ಅವನು ಬುದ್ಧಿ ಮಾತು ಕೇಳುದಿಲ್ಲ ಅಂತ. ಹೆಂಡತಿಯನ್ನು ಮಂತ್ರಿ ಬುದ್ಧಿಗೇಡಿ ಮಾಡಬಾರ್ದು ಅಂತ ನಾನು ಮಾತು ಹೇಳ್ತೇನೆ. ಹೆಂಡತಿಯನ್ನು ಮಂತ್ರಿಯ ಸ್ಥಾನದಲ್ಲಿ ಇಟ್ಟ ಶಾಸ್ತ್ರವೇ ಹೇಳಿದ್ದು ದುರ್ಮಂತ್ರಿಯಲ್ಲಿ ಭೂಪತಿ ಕೆಡುಗು ಅಂತ. ನೀನು ದುರ್ಮಂತ್ರಿ, ನಾನು ಕೆಟ್ಟದ್ದೇ ನಿನ್ನಿಂದ. ಹೆಂಡತಿ ಹೌದಾ? ಹೌದು, ಹೆಂಡತಿ ಇಲ್ಲಿವರೆಗೆ ಮಾತ್ರ. ಇನ್ನು ಮುಂದೆ ಗಂಡ ಹೆಂಡತಿ ಸಂಬಂಧ ಇಲ್ಲ. ಹೋಗು ಹೋಗು. ಅಷ್ಟು ಸುಲಭ ಅಲ್ಲ, ಅಷ್ಟು ಸುಲಭದಲ್ಲಿ ಹೋಗ್ಲಿಕ್ಕೆ ಆಗುದು. ಏನು ಸುಲಭ? ಏನು ಕಷ್ಟ? ನೀ ನನಗೆ ಹೆಂಡತಿಯಲ್ಲ, ನಾನು ನಿನ್ನ ಗಂಡನಲ್ಲ, ನಿನಗೆ ನನಗೆ ಸಂಬಂಧ ಇಲ್ಲ, ನಾನು ನಿನ್ನನ್ನು ಬಿಟ್ಟೆ 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 ಅಂತ 3 ಸಲ ಹೇಳಿದಾಗ ಹೆಂಡತಿ ಸಂಬಂಧ ಕಡಿಯುವ ಆ ಕಾನೂನು ಬಿದ್ದೋಗಿದೆ ನಮ್ಮ ದೇಶದಲ್ಲಿ. ಅದಿಲ್ಲ. ಯಾರು ಮಾಡಿದ್ಯಾರು? ಯಾರು? ನಮ್ಮ ಶಾಸನ ಉಂಟು ದೇಶದಲ್ಲಿ. ನಾನೆಲ್ವ ಮಾಡಿದ್ದು? ಹೌದು. ನನಗೆ ಈಗ ಪಶ್ಚಾತ್ತಾಪ ಉಂಟು ಎತ್ತದಕ್ಕೆ, ಅದನ್ನು ಮಾಡಿದ್ದಕ್ಕೆ. ನಿನ್ನಂಥದ್ದೊಂದು ಉಂಟು ಅಂತ ನನಗೆ ಮೊದಲೇ ಗೊತ್ತಿದ್ರೆ ದೇವರಾಣಿಗೆ ಇಂಥ ಶಾಸನ ಮಾಡ್ತೀನಿ. ಹೋಗುದಿಲ್ಲ ನಾನು, ಹೋಗುದಿಲ್ಲ 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 ಹೋಗುದಿಲ್ಲ. ಹೆಂಡತಿ ಮತ್ತು ಸಂಬಂಧವನ್ನ ಮರೆತು ಕುತ್ತಿಗೆ ಹಿಡಿದು ನೋಡುತ್ತಿಯಲ್ಲ, ಇಷ್ಟು ಪಾಪದ ಹೆಣ್ಣು ಸಿಕ್ಕಿದ ಸಿಕ್ಕಲಿಲ್ಲ. ಅದಕ್ಕೆ ನೀನು ಸಂತೋಷ. ಬೇರೆ ಯಾರಾದ್ರೂ ಜೋರಿನ ಹೆಣ್ಣು ಸಿಗುತ್ತಿದ್ರೆ ನಿನ್ನನ್ನು ಬಿಡುತ್ತಿದ್ರೆ ಇದಕ್ಕಿಂತ ಜೋರಿದ್ದ ನನಗೆ ಕಲ್ಪನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲ, ಇಷ್ಟರಿಂದ ಒಂದು ಮನೆಯ ಏಳಿಗೆಗಾಗಿ ದೇಶದ ಸ್ವಾಭಿಮಾನಕ್ಕೋಸ್ಕರವಾಗಿ ಇಷ್ಟು ಸಲಹೆ ಸೂಚನೆ ಕೊಡುತ್ತಿರುವಂತಹ ನಾ ಹೇಳಿದ್ರೆ ನನ್ನನ್ನು ಮನೆಯಿಂದ ಹೊರಗೆ ನೀನು ಮನೆ ಹಾಳು ಮಾಡಿದ್ದು ಸಾಕು, ದೇಶದ ವಿಷಯ ಮಾತಾಡಬೇಡ. ಹೌದಾ? ಬೇಡ, ನನಗೆ ನಿಮ್ಮ ಅಗತ್ಯ ಇಲ್ಲ. ಈಗಲೇ ಹೊರಟೆ
ನಿಮ್ಮಿಂದ ನೀಗದಿ ಕೊರತೆ. ಈ ಮಾಹಿಷ್ಮತಿಯ ಸ್ವಾಭಿಮಾನದ ಜ್ವಾಲೆಯಾಗಿ ಹೊರಡುತ್ತೇನೆ. ಪ್ರವೀರನ ತಾಯಿ ಜ್ವಾಲೆಯಾಗಿ ಹೊರಡುತ್ತೇನೆ. ಸಪ್ತ ಮಗನ ಆತ್ಮಕ್ಕೆ ಶಾಂತಿ ತಂದು ಕೊಡುವ ಉರಿ ಜ್ವಾಲೆಯಾಗಿ ಹೊರಡುತ್ತೇನೆ. ಅರ್ಜುನನಿಗೆ ಮರಣದ ಜ್ವಾಲೆಯನ್ನು ತಂದಿಡುವ ಸಿಡಿಲ ಜ್ವಾಲೆಯಾಗಿ ಹೊರಟೆ ಹೊರಟೆ ಹೊರಟೆ. ಹೌದಾ? ನೋಡಿ ಈ ಗಂಡಸರ ಜನ್ಮ ನೋಡಿ. ಹೆಂಡು ತಿಂದಿದ್ರೆ ಯಾವ ಗಂಡಸಿಗೆ ಕೈ ಕಾಲಾಡುವುದಿಲ್ಲ. ಹೋಗದೇನೆ ಅಂತ ಹೇಳಿದ್ದೆ ತಡ ಈ ಗಂಡಸ ಸಾಯ್ತದೆ. ಈ ಗಂಡಸು ನಾನು ಹೋಗುವುದನ್ನು ಕರೆಯುವಷ್ಟು ಅವಿವೇಕಿ ಅಲ್ಲ. ಬೇಸರ ಪಟ್ಟು ಭಾವನಾತ್ಮಕ ಕರ್ತದಲ್ಲ. ಎಷ್ಟು ಗಂಭೀರವಾಗಿ ಹೋಗ್ತಿದ್ಯಲ್ಲ, ಹಾಕಿಕೊಂಡೇ ಹೋಗ್ತಿದ್ಯಲ್ವ. ನಿನ್ನ ಮೈಯ ಮೇಲೆ ಹಾಕಿದ್ಯಲ್ವ ಬಂಗಾರ ಆಭರಣ, ನಿನ್ನ ಅಪ್ಪನದ್ದಲ್ಲ ನನ್ನದದು. ತೆಗೆದಿಟ್ಟು ಹೋಗು. ನಿಮ್ಮ ಗಂಡಸರ ದುರ್ಬುದ್ಧಿಯೇ. ಎಂತದು? ನಿಮಗೆ ಆಭರಣಗಳು ಬೇಕಾದದ್ದು. ಇಂಥ ಚಿನ್ನದಂತ ಹೆಂಡತಿ ಬೇಡ. ಹೆಂಡತಿಯ ಮೈ ಮೇಲೆ ಚಿನ್ನ ಬೇಕು ಈ ಗಂಡಸಿಗೆ. ಇದು ಚಿನ್ನ, ಇದು ಕಾಗೆ ಚಿನ್ನ. ನಿಮಗೆ ಗುರುತಿದೆ. ನಿಮ್ಮ ಹತ್ರ ಕಲ್ಲಿದ್ರಲ್ವ ಅರಿಲಿಕ್ಕೆ. ನಿಮಗೆ ಅರಿಲಿಕ್ಕೆ ಗೊತ್ತುಂಟ. ನಿಮಗೆ ಹೇಳಿ, ನನಗೆ ಭಾರ ಆಗುತ್ತದೆ. ನನಗೇನು ಬೇಡ. ನಿಮ್ಮ ಎದಕ್ಕೆ ಒಂದೇ ಇಡುದಿಲ್ಲ ನಾನು. ನನಗೇನು ಬೇಕಂತಿಲ್ಲ. ನಾನೇನು ಆಭರಣ ಕಟ್ಟಿಕೊಂಡೆ ಚಂದ ಕಾಣಬೇಕು ಅಂತಿಲ್ಲ. ನಾನು ಎಷ್ಟು ಚಂದ ಅಂತ ನನಗೆ ಗೊತ್ತುಂಟು. ನೋಡ್ಲಿಕ್ಕಲ್ಲ, ಇದು ನಿಮ್ಗೆ ನಾನು ರಾಣಿಯಾಗಿ ಕಾಣಬೇಕಲ್ಲ. ಕಾಣುದು ಅದಕ್ಕಲ್ಲಿಯೂ ನೀನು ಸುಧಾರಿಸ್ತಲ್ವ ಇಷ್ಟು ಚಂದದ್ರಲ್ಲಿ. ಎಂತದ್ದು? ನಿಮಗೆ ಬೇರೆ ಏನಾದ್ರೂ ಸಿರಿಕಿ ನೋಡಿದುಂಟ ನಿಮ್ಮ ಹಣೆ ಬರಕ್ಕೆ? ಒಂದು ಬಿಡುದಿಲ್ಲ. ಅಷ್ಟು ಬಿಚ್ಚಿ ಕೊಡದೇ ಇದ್ರೆ, ನಿನ್ನ ಎದೆ ಮೇಲೆ ಇಡದೇ ಇದ್ರೆ ನಾನು ಎಲ್ಲ ಕೊಡು, ಎಲ್ಲ ಮುಂದುವರಿಸಬೇಡ. ನನ್ನದದು. ನಿನಗೆ ಹೆಂಡತಿ ಎನ್ನುವ ಸಂಬಂಧ ಇಲ್ಲ, ಗಂಡ ಎನ್ನುವ ಬಾಂಧವ್ಯ ಇಲ್ಲ. ನಿನ್ಗೆ ಎಂತದಕ್ಕದು ಬೇಡ. ನನಗೆ ನಿಜವಾಗಿ ಅದು ಕಿತ್ತು ಕಿತ್ತು ಬಿಸಾಡುದೆ ನಾನು ಯಥಾರ್ಥ ಹೇಳ್ತೇನೆ. ಎಂತದು? ಖಂಡಿತ ನೀನು ವೆಚ್ಚ ಮಾಡಿ ತೆಗೆದದ್ದಲ್ವ ಅಂತ ನೀನು ಬಿಸಾಡುವಾಗಲೇ ಗೊತ್ತಾಗ್ತದೆ. ಅಲ್ವೇ ಅಲ್ಲ, ವೆಚ್ಚ ಯಾರದೇನೋ ಮುಖ್ಯ ಅಲ್ಲ. ನನಗೆ ನನ್ನದ್ದು ಮತ್ತೊಬ್ಬರಂತ ಇಲ್ಲ. ಇಲ್ಲಿ ಹೇಗಿರಬೇಕು, ನಾ ಹಾಗಿರುವುದಕ್ಕೆ ಎಷ್ಟು ಕಳ್ಕೊಳ್ಳೋದಕ್ಕೂ ಸಿದ್ಧ. ಗೊತ್ತಾಯ್ತು? ಎಳಿತೇನೆ ಉಂಟದ. ಗೊತ್ತಾಯ್ತಲ್ಲ? ಇನ್ನೊಂದು ಕೊಡ್ತೇನೆ ನಿಮಗೆ. ಇದು ಕೈಯ ಬಳೆ. ನಿಜವಾಗಿ ಅದು ಮರ್ಯಾದಸ್ಥರ ಮನೆಯಲ್ಲಿ ಇದು ಹೋಗು ಅಂತ ಹೇಳುವುದಕ್ಕಿಂತ ಹೆಚ್ಚು ಬಿಚ್ಚುವುದಕ್ಕೆ ಹೊತ್ತಾಗ್ತದ. ಸಂಬಂಧ ಕಟ್ಕೊಂಡು ಹೋಗಿ ಇಟ್ಕೊಂಡು ಹೋಗುದಲ್ಲ. ಈ ಸಂಸ್ಕಾರವಂತರ ಮನೆಯಲ್ಲಿ ಹೆಣ್ಣು ಮಕ್ಕಳು ಕೈ ಬಳೆ ಒಡೆಯುವುದು ಯಾವಾಗ? 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 ಗಂಡ ಸತ್ತಾಗ. ನನಗೆ ಬೇಡ. ನನಗೆ ನಾನು ಹೇಳಿದ್ನಲ್ಲ, ಇದು ಕಿವಿಯೋಲೆ. ನಿಜವಾಗಿ ಆದ್ರೂ ಒಂದು ನಿಜವಾದ ಮುತ್ತೈದೆಯ ಕಿವಿಯೋಲೆ. ಅದಳು ಮುತ್ತೈತಾನೆ ದ್ಯೋತಕ ಕಳಚಿತಾ ಇದ್ದೇನೆ ನಾನು. ಹೌದಾ? ಯಾಕೆ ಬೈತಲೆ? ಮದುವೆ ಆದ ಮೇಲೆ ಬೋಳಾದ ಬೈತಲೆ ಕಾಣಬಾರ್ದಾದ್ರೆ ಒಂದ ಸಿಂಧೂರದಿಂದ ಮುಚ್ಚಿಕೊಳ್ಬೇಕು. ಆದ್ರೆ ಆಭರಣ ಆದ್ರೆ ಕಟ್ಟಿಕೊಳ್ಬೇಕು. ಈ ಕಳಿಸಿದೆ ನಾನು. ಕೊಡ್ತೇನೆ ನಿನಗೆ. ಹೇಗೆ ಕೊಡ್ತೇನೆ? ನನ್ಗೆ ಗೊತ್ತಾಯ್ತು ಏನು ಯಾಕೆ ಕೈ ನೀಡಿ ನೀನು ಮತ್ತೆ ಮತ್ತೆ ಇದನ್ನು ಕೊಡು 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 ಅಂತ ಕೇಳು. ಅಪ್ಪ ಸತ್ತರೆ 6 ತಿಂಗಳು ದುಃಖ. ಅಮ್ಮ ಸತ್ತರೆ ವರ್ಷಾಂತಿಕ ಆಗುವ ತನಕ ದುಃಖ. ಮಕ್ಕಳು ಸತ್ತರೆ ಪುತ್ರ ಶೋಕ ನಿರಂತರ. ಹೆಂಡತಿ ಸತ್ತರೆ ಮತ್ತೊಂದು ಹೊಸ ಹೆಂಡತಿ ಬರುವವರೆಗೆ. ಈ ಗಂಡಸಿಗೆ ಬೇರೆ ಎಂತದ್ದು ಗೊತ್ತಿಲ್ಲ. ಬೇರೆ ಎಂತದ್ದು ಗೊತ್ತಿಲ್ಲ. ಇದೊಂದು ಸರಿ ಗೊತ್ತುಂಟು ಈ ಗಂಡಸಿಗೆ. ಹೌದಾ? ಹೊಸ ಹೆಂಡತಿ ಬರುವ ತನಕ ಬರ್ತಾಳೆ ಮಗಳು ಯಾವಳಾದ್ರು. ಗೊತ್ತಾಯ್ತಲ್ಲ? ದೇವ್ರೆ, ನನ್ನ ಹಾಗಿದ್ದಂತ ಒಳ್ಳೆ ಹೆಂಡತಿ ಸಿಗದೆ ಹೋಗ್ಲಿ ನಿನಗೆ. ಇಂಥ ಒಳ್ಳೆ ಹೆಂಡತಿ ಸಿಗುವುದೇ ಬೇಡ. ಆಯ್ತಲ್ಲ? ಎಲ್ಲ ಕಳಿಸಿಕೊಟ್ನಲ್ಲ, ಹೋಗುತ್ತೇನೆ. ಆಯ್ತು. ಯಾರಾದ್ರೂ ಹೇಳಿ ನಾ ಚಂದ ಕಾಣುದಿಲ್ಲ ಅಂತ ಹೇಳಿ ನೋಡುವ. ಮತ್ತೆ ಅಲ್ಲ, ನೀನ್ ನನ್ನ ಹೇಳಲಿಕ್ಕೆ ಯಾರಿಗೂ ಧೈರ್ಯ ಬರ್ಲಿಕ್ಕಿಲ್ಲ, ಅದು ವಿಷಯ ಬೇರೆ. ಸತ್ಯ ಉಂಟು. ಅದು ಯಾರಿಗೆ? ಯಾವುದು? ಮಂಗಲಸೂತ್ರ, ಕರಿಮಣಿ, ಅದನ್ನು ತೆಗೆದಿಟ್ಟು ಹೋಗು. ಸಂಬಂಧ ಕಟ್ಟಿದಲ್ವ ನೀನು? ಕಳಿಸುದಿಲ್ಲ ನಾನು. ಮಾಂಗಲ್ಯ ಕಳಿಸುದಿಲ್ಲ. ಅದು ಯಾಕೆ ಕಳಿಸುದಿಲ್ಲ? ಬೇಕು ನನಗೆ. ನಿಮಗೆ ಗಂಡನ ಸಂಬಂಧ ಬೇಡಲ್ಲ, ಹೋಗುವವಳಲ್ವಾ? ಕಳಚಿ ಹೋಗು. ಕಳಿಸುದಿಲ್ಲ. ಯಾಕೆ? ಇದೊಂದು ಇಟ್ಟುಕೊಳ್ತೇನೆ. ಅದು ಯಾಕೆ? ನಾಳೆ ನಾನು ಊರೂರು ತಿರುಗಾಡ್ತೇನೆ. ನಾನು ಊರೂರು ತಿರುಗಾಡುವಾಗ ನನ್ನನ್ನು ನೋಡಿದವರು ಕೇಳ್ತಾರೆ, ಯಾರಮ್ಮ ನೀನು? ನಿನ್ನ ನೋಡುವ ಮತ್ತೆ ಅಮ್ಮ ಅಂತ ಹೇಳಿದೆ ಮತ್ತೆ ಎಂತ ಹೇಳಿ? ಯಾರಕ್ಕ ನೀನು? ಅಕ್ಕ ಅಂತ ಹೇಳಿದ್ರೆ ಹೋಯ್ತು ಅಂತ ಅರ್ಥ ಅಲ್ಲಿಗೆ. ನೋಡಿದ್ರೆ ಒಂದು ಒಳ್ಳೆಯ ಮನೆತನದ ಒಳ್ಳೆಯ ಹೆಣ್ಣಿನ ಹಾಗೆ ಕಾಣುತ್ತೀನಿ ನೀನು. ನೀನು ಯಾಕೆ ಊರಿನಲ್ಲಿ ತಿರುಗಾಡ್ತಿ ಅಂತ ಕೇಳ್ತಾರೆ. ಆಗ ನನಗೆ ಹೇಳಲಿಕ್ಕೆ ಬೇಕು. ಮಾಹಿಷ್ಮತಿ ಅಂತ ಒಂದು ಊರುಂಟು. ಅಲ್ಲಿ ನೀಲಧ್ವಜ ಅಂತ ಹೇಳುವಂತ ಒಬ್ಬ ಗಂಡುಸಿದ್ದಾನೆ. ಆ ನರಸತ್ತ ಗಂಡುಸು ಕಟ್ಟಿದ ಹೆಣ್ಣು ಮಾಂಗಲ್ಯ ಇದು. ನಾನು ಅವನ ಹೆಂಡತಿದ ನಿಮ್ಮ ಪ್ರಚಾರ ಮಾಡ್ಲಿಕ್ಕೆ ಬೇಕಿದೆ. ನರಸತ್ತ ಗಂಡಸಿನಿಂದ ಕರಿಮಣಿಯನ್ನು ಕಟ್ಟಿಸಿಕೊಂಡವಳು ಎಷ್ಟು ಒಳ್ಳೆಯವಳು ಅಂತ ಯಾರು ಸೇರಿಸಲಿಕ್ಕಿಲ್ಲ. ಅಲ್ಲ, ಅದು ಆಮೇಲೆ ಗೊತ್ತಾಗುತ್ತದಲ್ಲ. ಅಷ್ಟು ಒಳ್ಳೆಯ ರಾಜ್ಯನ ಇರಿಸಿಕೊಳ್ಳಿಲ್ಲ. ಇದು ಎಷ್ಟು ಉಪದ್ರದ್ದು ಅಂತ ಅವರಿಗೆ ಗೊತ್ತಾಗಿದೆ. ಇಲ್ಲ ಇಲ್ಲ ಇಲ್ಲ, ಆಯ್ತಲ್ಲ, ಸಾಕಲ್ಲ, ಹೊರಡ್ತೇನೆ.
ಏನು ಗಂಡ ಹೆಂಡತಿ ಸಂಸಾರ ಅಂದ ಮೇಲೆ 4 ಮಾತು ಬರ್ತದೆ, 4 ಮಾತು ಹೋಗುತ್ತದೆ. ಇಷ್ಟಕ್ಕೆ ಯಾವ ಗಂಡಸಾದ್ರೂ ಗಂಡನಲ್ಲ ಹೆಂಡತಿ ಎಲ್ಲ ಮನೆದು ಹೊರ ಹಾಕುದ? ಉದ್ವೇಗ ಅಂತ ಹೆಸರು ಏನೋ ಕೋಪದಲ್ಲಿ ಮಾತಾಡಿದೆ. ದಮ್ಮಯ್ಯ, ನನ್ನನ್ನು ಬಿಟ್ಟು ಬಿಡಬೇಡಿ, ನಾನು ನಿಮ್ಮ ಜೊತೆ ಇರ್ತೇನೆ, ಇಟ್ಟುಕೊಳ್ಳಿ ಅಂತ ಕೇಳುದಿಲ್ಲ. ನೋಡಿ ಹೇಗೆ ಅಲ್ಲೇ ಧ್ವನಿ ತಗ್ಗಿಸಿದಾಗ ಕೈ ಸಾಯುದಲ್ಲಿ ಈ ಗಂಡಸರ ಆಸೆ. ಹೆಂಗಸರು ಸ್ವಲ್ಪ ಧ್ವನಿ ತಗ್ಗಿಸಿ ಮಾತಾಡಿದ್ರೆ ಹೋಯ್ತು ಇವ್ರದ್ದು ಪೂರ. ನೀನು ವಿಪರೀತ ಕಲ್ಪನೆ ಮಾಡಬೇಡ. ಮತ್ತೆ ಹೀಗೆ ಮಾಡಿದ್ದು ನೀನನ್ನು ಅಪ್ಪಿಕೊಳ್ಳಿಕ್ಕೆಲ್ಲ. ಮತ್ತೆಂತದ್ದು? ನಿನಗೊಂದು ಕತೆ ಹೇಳ್ತೇನೆ, ಆನೆಯ ಕತೆ ಹೇಳಿದ ಹಾಗೆ. ಹೌದಾ? ಒಬ್ಬ ಬಿಳಿ ಕುದುರೆ 4 ಕುದುರೆ ಕಟ್ಟಿದ ರಥ ಕಂಡ್ರೆ ಮನೆಯೊಳಗೆ ಓಡ್ತಾ ಇದ್ದಂತೆ. ಯಾಕೆ ಅಂತ ಒಬ್ಬ ಕೇಳಿದ ಅವನ ಮಿತ್ರ. ನನಗೆ ಅದನ್ನು ನೋಡಿದ್ರೆ ತಲೆ ಬಿಸಿ ಆಗ್ತದೆ, ಅಂತ ರಥದಲ್ಲೇ ನನ್ನ ಹೆಂಡತಿಯನ್ನೊಬ್ಬ ಹಾರಿಸಿಕೊಂಡು ಹೋದದ್ದು ಅಂತ. ಆಗ ಇವು ಹೇಳಿದಂತೆ, ಬೇಸರ ಮಾಡಬೇಡ, ಒಂದಲ್ಲ ಒಂದು ದಿವಸ ಬಂದಾಳು, ನನಗೆ ಹೆದರಿಕೆ ಆಗುದೇ ಅದು, ಮತ್ತೆ ಯಾವಾಗ ಬಿಡ್ತಾನೆ ಅಂತ ಹೆದರಿಕೆ ಆಗುದು, ಅದಕ್ಕೆ ಒಳಗೆ ಹೋಗುದು. ನಾನು ಬರ್ತೀಯ ಅಂತ ಹೆದರಿಕೆಯಿಂದ ಈಗ ಇಲ್ಲಿ ಬರುದು ಬೇಡ ಅಂತ ಇಲ್ಲಿ ಬರುದಿಲ್ಲ ಅಂತ ಹೇಳಿದ್ಯಲ್ವಾ? ನನ್ನ ಪುಣ್ಯ ಬರುದಿಲ್ಲ. ಆಗ ನೋಡು, ಈ ಊರಲ್ಲಿದ್ದವರಿಗೆ ನಾನು ಹೋಗಬೇಕಂತ ಎಷ್ಟು ಆಸೆ, ಚಪ್ಪಳೆ ಹಾಕುತ್ತಾರೆ. ಇಟ್ಟುಕೊಳ್ಳಿ, ಈ ಗಂಡು ಇಟ್ಟುಕೊಳ್ಳಿ ನೀವು ರಾಜ್ಯ ಆಡಳಿತ. ನಿಜವಾಗಿಯೂ 12 ರಾಶಿಯ ನಿಜವಾಗಿ ಪರಿಚಯ ಆಗಬೇಕಾ? ನೀವು ಜಾತಕ ಜ್ಯೋತಿಷ್ಯ ಕೇಳೋದು ಬೇಡ, ಇಂಥದ್ದನ್ನು ಒಂದನ್ನು ಮದುವೆ ಆದರೆ ಆಯ್ತು. ಮೊದಲಿಗೆ ನಾವು ಮದುವೆ ಆಗುವ ಮೊದಲು ಬಸವನಾಗಿ ವೃಷಭದಾಗಿ ತಿರುಗುತ್ತಾ ಇರ್ತೇವೆ. ಕನ್ಯೆಯೊಬ್ಬಳನ್ನು ಮದುವೆಯಾಗಿ ಮಿಥುನ, ಹೊರಗಡೆ ನಾವು ಸಿಂಹ, ಒಳಗೆ ತುಲಾದಲ್ಲಿ ತೂಗಿ ಆಡುವ ಮಾತುಗಳಿಗೆ ನಾವು ಕುಂಭದೊಳಗೆ ಇಟ್ಟ ಮೀನ. ಇವಳ ಮಾತೆನ್ನುವ ಧನುವಿನಿಂದ ಷರತ್ತಾಗುವುದು ನಮ್ಮ ಎದೆಗೆ. ಅವಳ ಮಕರ ಕಂಬನಿಗೆ ನಾವು ಮೇಷ, ಆಡಿನ ಹಾಗೆ ತಲ ಅಲ್ಲಾಡಿಸುವುದು. 10 ರಾಶಿ ಆಯ್ತು, 2 ರಾಶಿ ಉಳಿದಿದೆ. ಬಂಗಾರ ಬೇಕು, ಸೀರೆ ಬೇಕು, ಬಂಗಾರ ಬೇಕು, ಸೀರೆ ಬೇಕು. ನಮ್ಮ ಸಂಪತ್ತಿಗೆ ಆಗಾಗ ಕಟಕ ವೃಶ್ಚಿಕ ಇಂಥ ಒಂದು ಹೆಂಡತಿ. ಇದು ಊರಿನವರಿಗೆ ಒಂದು ಪಾಠ. ಯಾವತ್ತೂ ಕೂಡ ಮದುವೆ ಆಗುವಾಗ, ಮದುವೆ ಆದ ದಿನದಿಂದಲೇ ನಿಯಂತ್ರಣ ಮಾಡಲಿಕ್ಕೆ ತೊಡಗಿದ್ರೆ ಆಯ್ದೀತು. ಇಲ್ಲದ್ರೆ ತಲೆಮೀರಿ ಏರಿದನ್ನು ನಿಯಂತ್ರಣ ಮಾಡಬೇಕಾದ್ರೆ ಇಷ್ಟು ಕಷ್ಟ ಅನುಭವಿಸಬೇಕಾಗ್ತದೆ. ಒಂದು ಧೈರ್ಯ ಉಂಟು, ಇವಳು ಬಿಟ್ಟು ಹೋದ ಮೇಲೆ ನನಗೆ ಹೆಣ್ಣು ಕೊಡುವವರು ಸಾಲುಗಟ್ಟಿ ನಿಂತಾರು, ಹೋದದ್ದು ಹೋಗಲಿ.